ಇಂದಿರಾ ಕ್ಯಾಂಟೀನ್ ಹೆಸರನ್ನ ತೆಗೆದು ಅನ್ನಪೂರ್ಣೇಶ್ವರಿ ಹೆಸರು ಇಡಬೇಕೆಂದು ಸರ್ಕಾರಕ್ಕೆ ಸೂಚನೆ ನೀಡಿದ್ದ ಬಿಜೆಪಿ ಮುಖಂಡ ಸಿಟಿ ರವಿ ಹೇಳಿಕೆಯಿಂದ ಆಕ್ರೋಶಗೊಂಡಿರುವ ಕಾಂಗ್ರೆಸ್ ನಾಯಕರು ಇದೀಗ ಸಿಟಿ ರವಿ ವಿರುದ್ಧ ವಾಗ್ದಾಳಿಯನ್ನ ನಡೆಸುತ್ತಿದ್ದಾರೆ. ಇದಕ್ಕೆ ಇಂದು ಪ್ರತಿಕ್ರಿಯೆ ನೀಡಿದ ಸಿಟಿ ರವಿ ಅವರು ಮತ್ತೆ ನೆಹರು ಹುಕ್ಕ ಬಾರ್ ತೆರೆಯಿರಿ ಎನ್ನುವ ವಿವಾದಾತ್ಮಕ ಹೇಳಿಕೆಯನ್ನು ಕೂಡ ನೀಡಿದ್ದರು. ಇದೀಗ ಇಂದು ಮತ್ತೆ ವಾಗ್ದಾಳಿಯನ್ನ ನಡೆಸಿರುವ ಕಾಂಗ್ರೆಸ್ ನಾಯಕ ಮಾಜಿ ಸಚಿವ ಯುಟಿ ಖಾದರ್ ಟೀಕೆಯನ್ನ ಮಾಡಿದ್ದಾರೆ. ಕೋಮುವಾದದ ಅಫೀಮಿನಲ್ಲಿ ಇರುವವರು ಹುಕ್ಕ ಬಾರ್ ಎಂದು ಹೇಳುತ್ತಿದ್ದಾರೆ, ಅದು ಅವರ ಸಂಸ್ಕೃತಿಯನ್ನ ಬಿಂಬಿಸಿದೆ ಎಂದು ಟೀಕಿಸಿದ್ದಾರೆ. ಇನ್ನು ಗಡಿ ವಿಚಾರವಾಗಿ ಮಾತನಾಡಿದ ಅವರು, ಮುಖ್ಯಮಂತ್ರಿಗಳು ತಲಪಾಡಿಗೆ ಭೇಟಿ ನೀಡುವ ವಿಚಾರ ಇತ್ತು, ಆದರೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ಹೆದರಿ ಮುಖ್ಯಮಂತ್ರಿಗಳು ಬಂದಿಲ್ಲ ಎಂದು ಹಾಕುತ್ತಿದ್ದಾರೆ. ಇದನ್ನ ನಾನು ಖಂಡಿಸುತ್ತೇನೆ. ಅವರು ನಮ್ಮ ಮುಖ್ಯಮಂತ್ರಿಗಳು, ಅವರು ಇಂದು ತಮ್ಮ ಭೇಟಿಯನ್ನ ಅನಿವಾರ್ಯ ಕಾರಣಕ್ಕೆ ರದ್ದು ಮಾಡಿದ್ದಾರೆ. ಆದರೆ ಯಾವುದೇ ಪಕ್ಷದ ಮುಖ್ಯಮಂತ್ರಿಯನ್ನ ನಾವು ಗೌರವಿಸಬೇಕು. ಅವರು ಬರ್ತಾರೆ ಎನ್ನುವ ಕಾರಣಕ್ಕೆ ಪ್ರತಿಭಟನೆ ಮಾಡುವುದು ಸರಿಯಲ್ಲ. ಇಲ್ಲಿ ಪಕ್ಷ ಇಲ್ಲ, ಗಡಿ ಪ್ರದೇಶದಲ್ಲಿ ಸಮಸ್ಯೆ ಆಗುವಾಗ ನಾವು ಅದನ್ನ ಬಗೆಹರಿಸುತ್ತೇವೆ. ನಮಗೆ ಹೆದರಿಕೆಯಿಂದ ಬಂದಿಲ್ಲ ಎಂದು ಹೇಳುವುದನ್ನ ನಾನು ಖಂಡಿಸುತ್ತೇನೆ ಎಂದರು. ಉಳ್ಳಾಲದ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಸೋನು ಸೂದ್ ರವರ ಆಕ್ಸಿಜನ್ ಪ್ಲ್ಯಾಂಟ್, ಆಕ್ಸಿಜನ್ ತಯಾರಿಕಾ ಘಟಕ ಇವತ್ತು ಶನಿವಾರ ಆತಿಥ್ಯವಾರೊಂದು ಬರಲಿಕ್ಕಿದೆ. ಕೋಮುವಾದದ ಅಫೀಮಲ್ಲಿ ಇರುವವರು ಹುಕ್ಕಬಾರ್ನಂತಹ ಸಂಸ್ಕೃತಿಯನ್ನು ಬಿಂಬಿಸ್ತಾರೆ. ಅದು ಅಫೀಮ್ ಅಲ್ಲ, ಹುಕ್ಕ. ಇವರು ಅಫೀಮನಲ್ಲಿದ್ದಾರೆ, ಕೋಮುವಾದದ ಅಫೀಮಿನಲ್ಲೇ ಇರ್ತಾರೆ. ಸೊ ಅದು ಅವರ ಸಂಸ್ಕೃತಿ. ಕೋಮುವಾದದ ಅಫೀಮಿನಲ್ಲಿ ಇರುವವರು ಹುಕ್ಕಬಾರ್ನಂಥ ಪದವನ್ನು ಬಳಸಿಕೊಂಡು ಅವರ ಸಂಸ್ಕೃತಿಯನ್ನು ಪ್ರದರ್ಶಿಸ್ತಾರೆ. ಬಡವರಿಗೆ ಮತ್ತು ಹಸಿದವರಿಗೆ ಊಟ ಕೊಡುವಂತಹ ಯೋಜನೆಯನ್ನು ಕಾಂಗ್ರೆಸ್ನ ಸಂಸ್ಕೃತಿ. ಸೊ ಇದು ನಮಗೆ ಮತ್ತು ಅವರಿಗೊಂದು ವ್ಯತ್ಯಾಸ. ಜನ ಇವತ್ತು ಕೇಳ್ತಾ ಇದ್ದಾರೆ, ಬಡವರಿಗೆ ನೀವು ಅಧಿಕಾರಕ್ಕೆ ಬಂದ ನಂತರ ಯಾವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ದಯವಿಟ್ಟು ಹೇಳಿ. ನೀವು ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿಲ್ಲ, ಅದಕ್ಕೆ ನಿಮ್ಗೆ ಯಾರ ಹೆಸರು ಕೂಡ ಇಡಲಿಕ್ಕೆ ಗೊತ್ತಿಲ್ಲ. ಈ ನೀವು ಹೊಸ ಕಾರ್ಯ ಯಾಕೆ ಮಾಡ್ತೀರಿ? ವಾಜಪೇಯಿ ವಸತಿ ಯೋಜನೆ ಅಂತ ಇದೆ, ನಗರ ಮಟ್ಟದ ಮನೆ ಇಲ್ಲದವರಿಗೆ ಮನೆ ಕೊಡಲಿಕ್ಕೆ. ನಾವು ಅಧಿಕಾರದಲ್ಲಿದ್ದಾಗ ಲಕ್ಷಾಂತರ ಮಂದಿಗೆ ಅದರಲ್ಲಿ ಸ್ಟೇಟ್ ಗೌರ್ಮೆಂಟ್ 1.5 ಲಕ್ಷ, ಸೆಂಟ್ರಲ್ ಗೌರ್ಮೆಂಟ್ 1.5 ಲಕ್ಷ ಮನೆ ಕೊಟ್ಟಿದ್ದೇವೆ. ದಯವಿಟ್ಟು ನೀವು ಹೇಳಿ. ಆ ವಾಜಪೇಯಿ ಅದನ್ನು ಕೂಡ ನಾವು ಏನು ಬದಲಾವಣೆ ಮಾಡಲಿಕ್ಕೆ ಹೋಗಲಿಲ್ಲ. ನಾನು ಎಲ್ಲ ಈ ಬಿ ಜೆ ಪಿ ನಾಯಕರಿಗೆ ಹೇಳ್ತೇನೆ, ವಾಜಪೇಯಿ ವಸತಿ ಯೋಜನೆ ಅಂತ ಹೆಸರು ಇಟ್ಟಂಥ ಹೆಸರಿದೆಯಲ್ಲ, ನೀವು 2 ವರ್ಷದಲ್ಲಿ ಎಷ್ಟು ಮನೆಗಳಿಗೆ ಅನುದಾನ ಬಿಡುಗಡೆ ಮಾಡಿದ್ದೀರಿ ದಯವಿಟ್ಟು ಬಡ ಜನರಿಗೆ ಹೇಳಿ. ಏನೊಂದು ಪ್ರಯೋಜನ ಮಾಡಿದ್ದೀರಿ? ಹೆಸರು ಇಂಪಾರ್ಟೆಂಟ್ ಅಲ್ಲ, ಅಲ್ಲಿ ಮಾಡುವಂಥ ಯೋಜನೆ ಇಂಪಾರ್ಟೆಂಟ್. ಆ ಹೆಸರನ್ನು ಉಳಿಸುವಂಥ ಕೆಲಸ ಮಾಡಿ. ಕೇರಳದ ಕೆಲ ಯುವಕರು, ಕೆಲ ಸಂಘ ಸಂಸ್ಥೆಯವರು ಪೇಪರ್ನ ವಾಟ್ಸಪ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದನ್ನು ನೋಡಿದ್ದೇನೆ. ಮುಖ್ಯಮಂತ್ರಿ ಬಂದರೆ ನಾವು ಪ್ರತಿಭಟನೆ ಮಾಡ್ತೇವೆ, ಮತ್ತು ಅದು ನಮ್ಮನ್ನು ಹೆದರಿ ಬರಲಿಲ್ಲ. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ನಾನು ಕೇರಳದ 90% ಎಲ್ಲ ಒಳ್ಳೆಯವರೇ, ಒಂದು 5-10%ಗೆ ಹೇಳೋದಿಷ್ಟೇ. ಅವರು ನಮ್ಮ ಮುಖ್ಯಮಂತ್ರಿಗಳು, ಅವರಿಗೆ ಅವಮಾನ ಮಾಡೋ ಮಾತು ಯಾರು ಕೂಡ ಹೇಳಬಾರ್ದು. ಪರಸ್ಪರ ಗಡಿಯಲ್ಲಿ ಕರ್ನಾಟಕ ಕೇರಳ ಅಂತ ನೋಡಿದೆ, ಒಬ್ಬರೊಬ್ಬರು ಸೋದರತ್ನ ಇದ್ದೇವೆ. ಆ ಇದ್ದಿರುವಂಥ ಸೋದರ ವಾತಾವರಣ ನೀವು ಹಾಳು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಡಿ. ಗಡಿಯಲ್ಲಿರುವಂಥ ಎಲ್ಲ ಸಮಸ್ಯೆಗಳನ್ನು ಮೀಟಿಂಗ್ ಮಾಡಿ ಚರ್ಚೆ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಇಲ್ಲಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ತೀರ್ಮಾನ ಎಲ್ಲ ಮಾಡಿದ್ದಾರೆ. ಅದು ನಮ್ಮ ರಾಜ್ಯದ ಜನರ ಆರೋಗ್ಯ ದೃಷ್ಟಿಯಿಂದ ಅವ್ರು ತಗೊಳ್ತಾರೆ ಸರ್ಕಾರ. ಅದು ಯಾರೇ ಇರಲಿ, ಇಲ್ಲಿ ಪಕ್ಷ ಇಲ್ಲ. ನಮ್ಮ ಕರ್ನಾಟಕ ಕನ್ನಡಿಗರ ವಿಷಯ ಬಂದಾಗ ಅದು ಲೆಟ್ ಇಟ್ ಬಿ ಎನಿವನ್. ಅಲ್ಲಿರುವಂಥ ಅಲ್ಲಿಯ ಗಡಿ ಪ್ರದೇಶದಲ್ಲಿ ಸಮಸ್ಯೆ ಆಗೋದಾದರೆ ನಮ್ಮ ಗಮನಕ್ಕೆ ತನ್ನಿ ಮಾತಾಡಿಕೊಂಡು ಬಗೆಹರಿಸ್ತೇವೆ. ಅದು ಬಿಟ್ಟು ಬಂದು ನಾವು ಪ್ರತಿಭಟನೆ ಮಾಡ್ತೇವೆ, ಬರಬಾರ್ದು, ನಮ್ಮ ಹೆದರಿಕೆಯಿಂದ ಬರಲಿಲ್ಲ ಅಂತೇಳಿ ಈ ರೀತಿಯ ಬಾಲಿಶದ ಹೇಳಿಕೆ ನಾನು ತೀವ್ರವಾಗಿ ಖಂಡಿಸ್ತೇನೆ. ನಮ್ಮ ಕನ್ನಡಿಗೆ ಮನಸ್ಸು ಮಾಡಿದರೆ ನಾವು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಾರೇ ಇರಲಿ, ತಲಪಾಡಿಯಿಂದ ಟ್ರಿವೇಂಡ್ರಮ್ ತನಕ ಪಾದಯಾತ್ರೆಯನ್ನು ಕರ್ಕೊಂಡು ಹೋಗ್ತೇವೆ.